ತಮ್ಮ ಭಾಷಣಕ್ಕಾಗಿ ನಾವು ಕಾಯ್ತಾ ಇದ್ದೇವೆ ಸರ್. ಈಗ ನಿಮ್ಮ ದಿಕ್ಸೂಚಿ ಭಾಷಣ. ಶರಣವಾದಿಯೊಳೇಕದಂತಗೆ ಸರಸ್ವತಿ ಸರ್ವಿಷ್ಟ ದೈವಗೆ ಪೊರೆವ ಜನನಿ ಜನಕರಿಗೆ ಅರಿವ ನೀವ ಗುರುವಿಗೆ ಹರಸಿ ತತ್ಕಾರ್ಯದಲ್ಲಿ ಸತ್ಕೃಪೆ ಕರುಣಿಸತಿ ಜಗದೊಲುಮೆ ಗೌರವ ಮೆರೆಸಿ ಚಿರ ಸತ್ಕೀರ್ತಿ ಸಂಪದ ಸಕಲೇಶಗೊಳಿಸಿ. ವೇದಿಕೆಯಲ್ಲಿರುವವರಿಗೂ ಸೇರಿದ ಸಭಾಸದರಿಗೂ ಒಲುಮೆಯ ನಲುಮೆಯ ನಮಸ್ಕಾರ. ನಾನು ಜನ, ನೀನು ಜನ, ನಾವು ಜನ, ನೀವು ಜನ, ನಾವೆಲ್ಲ ಜನ ಸೇರಿ ಒಂದು ಪದ ಅಂದರೆ ಗುಂಪು. ನೀವೆಲ್ಲ ಜನ ಸೇರಿ ಒಂದು ಪದ ಗುಂಪು. ಇಲ್ಲೊಂದು ಜನಪದ, ಅಲ್ಲೊಂದು ಜನಪದ, ಎರಡು ಜನಪದಗಳು ಸೇರಿದಾಗ ಜಾನಪದ. ಪ್ರೊಫೆಸರ್ ಕುಲಪತಿ ಸರ್ ಜಾನಪದ ಎಂದರೇನು ಎನ್ನುವುದರ ಬಗ್ಗೆ ತರಗತಿಯಲ್ಲಿ ಒಂದು 4-5 ತರಗತಿಯಲ್ಲಿ ವ್ಯಾಖ್ಯಾನಿಸಬಹುದಾದ ಸಂಕೀರ್ಣ ವಿಷಯವನ್ನು ಕೆಲವು ಪದಗಳಲ್ಲಿ ಹಿಡಿದಿಟ್ಟಿದ್ದೇನೆ ಸರ್. ಸ್ನೇಹಿತರೆ, ಸೂರ್ಯ ಎಷ್ಟೇ ಪ್ರಖರ ಆಗಿರಲಿ ಅವನ ಬೆಳಕು ಗ್ರೌಂಡ್ ಫ್ಲೋರಿಗೆ ಅಂದರೆ ತಳ ಅಂತಸ್ತಿಗೆ ತಲುಪಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಜಗತ್ತು ಎಷ್ಟೇ ಮುಂದುವರಿಲಿ ಕೆಲವು ತಳಮಟ್ಟದಲ್ಲಿ ಕೆಳಮಟ್ಟದಲ್ಲಿರುವ ವರ್ಗಕ್ಕೆ, ಸಮುದಾಯಕ್ಕೆ ಇನ್ನೂ ಬೆಳಕಿನ ಪುಳಕ ಆಗಲಿಲ್ಲ. ಅಂತಹ ಜನಪದರಿಗೆ ವಾಣಿಜ್ಯ ನಗರದಲ್ಲಿ, ಮಾಯಾನಗರಿಯಲ್ಲಿ, ಇಂತಹ ಕಲಾ ಸಹೃದಯಗಳ ಮುಂಬೈಯಲ್ಲಿ ಈ ಮಟ್ಟಿಗಿನ ಉತ್ಸವ ಸದೃಶವಾದ ಮಾನ್ಯತೆ ಸಿಕ್ಕಿದೆ ಅಲ್ಲ, ಕರ್ನಾಟಕ ಧನ್ಯ. ಯಾವುದೇ ಕಾರ್ಯಕ್ರಮಕ್ಕೆ ಎಲ್ಲೇ ಹೋದಾಗ ಬಹಳ ಸೂಕ್ಷ್ಮವಾದಂತಹ ಒಂದು ಕುತೂಹಲ ಇಟ್ಟುಕೊಂಡಿರುವವ ನಾನು. ಇವತ್ತು ಬೆಳಿಗ್ಗೆ ಶ್ರೀನಿವಾಸ ಸಫಲ್ಯರು ಮತ್ತು ಉದಯಣ್ಣ ಏರ್ಪೋರ್ಟಿನಿಂದ ಮೊದಲುಗೊಂಡು ಈ ತನಕದ ಪ್ರತಿ ಹಂತವನ್ನು ಬಹಳ ಕುತೂಹಲದ ದೃಷ್ಟಿಯಿಂದ ಗಮನಿಸ್ತಾ ಇದ್ದೇನೆ. ಬಹುಶಃ ಇದನ್ನೊಂದು ಕಥನವಾಗಿ ಬರಬಹುದೇನೋ, ಅಷ್ಟು ಸೂಕ್ಷ್ಮವಾದದ್ದು. ಆ ಎದುರು ಕಟ್ಟಿರುವಂತಹ ತೆಂಗಿನ ಗರಿಗಳ ತೋರಣ, ಈ ಕಾರ್ತಿಕ ಮಾಸಕ್ಕೆ ಮಾತ್ರ ಕಾಣಬಹುದಾದಂತಹ ತುಳಸಿ ಸಂಕೀರ್ತನೆಯ ಸದೃಶಯದಲ್ಲಿ ಆ ತಟ್ಟಿ ಕಟ್ಟಿ ಮಾವಿನೆಲೆಯ ಮಧ್ಯೆ ದೀಪೆಟ್ಟ ಕ್ರಮ, ಕಟೀಲ ಉಳ್ಳಾಲ್ದಿ ಮುಂಬೈಯಲ್ಲಿ ಎಂಥ ಸೊಗಸು ಅದು! ಇಲ್ಲಿಯವರೆಗೆ ಕಟ್ಟುವ ಆ ಅಪರ ರೂಪವನ್ನು ಇಲ್ಲಿ ಸಾಕಾರಗೊಳಿಸುವ ಸಾಮರ್ಥ್ಯ ಕೊಟ್ಟ ದೇವಿಗೆ ವಂದನೆ. ಈ ಕಡೆ ಬಹಳ ಒಪ್ಪವರ್ಣವಾಗಿ ನನಗೆ ಅನಿಸ್ತದೆ ಸರ್, ಇಲ್ಲಿ ಎಲ್ಲೂ ಮಲ್ಲಿಗೆಲ್ಲ ನೋಡಿ, ಗಮನಿಸಿದ್ದೀರಿ? ಮಲ್ಲಿಗೆ ಹಾಗೆ ನೋಡಿದರೆ ಜನಪದ ಪುಷ್ಪವೆಲ್ಲ, ಅದು ಆನಂತರ ಆಧುನಿಕತೆ ತಂದುಕೊಟ್ಟಂಥ ಪುಷ್ಪ. ತುಳುವಿನಲ್ಲೊಂದು ಬಹಳ ಒಳ್ಳೆಯ ಮಾತಿದೆ, ತೋಡ ನೀರು ಕಾಡಪುರ್ಪ ಅಂತ. ಈ ಕಾಸರ್ಕನ ಕೇಪುಳವೋ, ಇಂಥ ಗೊಂಡೆಯೋ, ಇಂಥ ಹೂಗಳೋ, ಇದು ಜನಪದ ಪುಷ್ಪಗಳು. ಇವುಗಳನ್ನೇ ಉದ್ದೇಶಪೂರ್ವಕವಾಗಿಯೋ ಅನುದ್ದೇಶಿತವಾಗಿಯೋ ಇಲ್ಲಿ ಒಪ್ಪಗೋ ಓರಣಗೊಳಿಸುವುದಕ್ಕೆ ಬಳಸಿದ್ದೀರಲ್ಲ, ಆ ಯಾರ ತಲೆ ಓಡಿದೆಯೋ ಅವರಿಗೊಂದು ಶರಣು. ನನಗೆ ಗೊತ್ತಿದೆ, ಅವರು ಲೇಖಕಿಯವರು ಮಿತ್ರಕ್ಕ ಅವರು ಮುಂಬೈಯಲ್ಲಿದ್ದು ಕನ್ನಡ ಬರೆಯುವುದಕ್ಕೆ ಈ ಮಣ್ಣಿನದ್ದೇ ಆದ ಭಾಷಿಕವಾದ ಬೇರೆ ಬೇರೆ ಕಾರಣದ ಸವಾಲುಗಳಿವೆ. ಅದನ್ನು ಎದುರಿಸಿ ಬರೀತಾರ ಅಂತ ಹೇಳಿದರೆ ಅದಕ್ಕೊಂದು ವಿಶೇಷವಾದ, ಕನ್ನಡ ನೆಲದಲ್ಲಿ ಇರುವವರಿಗಿಂತಲೂ ಇಲ್ಲಿ ವಿಶೇಷವಾದ ಸಾಮರ್ಥ್ಯ ಬಲಗಳು ಬೇಕು. ಹಾಗೆ ನಮ್ಮದಲ್ಲದ ನೆಲಕ್ಕೆ ಬಂದಾಗ ನಮ್ಮತನ ಹೆಚ್ಚು ಕಾಡ್ತದೆ, ನಮ್ಮತನ ಹೆಚ್ಚು ಪ್ರೇರೇಪಿಸ್ತದೆ. ವಿದೇಶದಲ್ಲಿ ಕಾರ್ಯಕ್ರಮ ಹೋದಾಗಲೂ ನಾನು ಈ ರೋಮಾಂಚನವನ್ನು ಜನರಲ್ಲಿ ಗಮನಿಸಿದ್ದೇನೆ. ಇದೇ ಜನಪದ ಉತ್ಸವ ನಮ್ಮ ಕಡೆ ಆಗಿದ್ರೆ ಅದು ನಿತ್ಯ ನೋಟ, ಇಲ್ಲಿ ಬಹಳ ದೊಡ್ಡ ರೋಮಾಂಚನ. ಹಾಗಾಗಿ ಬಂಟರ ಭವನ ಇವತ್ತು ಜನಪದರ ನೆಂಟರ ಭವನ ಆಗಿದೆ. ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿ ಈ ನಿನ್ನೆ 12 ಅಲ್ಲ ಸರ್, ಮೊನ್ನೆ ಅಷ್ಟು ಅದರ ಆಮಂತ್ರಣ. ಎಷ್ಟು ದಿನದ ಯಾವುದೂ ಬಂಟರ ಭವನದಲ್ಲಿ ಭೂಮಿ ಹೊಡೆದು ಬರಲಿಲ್ಲ ನೋಡಿ, ಎಲ್ಲವೂ ಕಟ್ಟಿದ್ದೆ. ಎಷ್ಟು ಮಂದಿಯ ಶ್ರಮ ಇದೆ, ಎಷ್ಟು ಮಂದಿಯ ಮೊತ್ತಗಳಿವೆ, ಆಲೋಚನೆಗಳಿವೆ, ನಿದ್ದೆಗಳಿವೆ, ಹಸಿವುಗಳಿವೆ, ದಾಹಗಳಿವೆ.
ಇವೆಲ್ಲವೂ ಸಾರ್ಥಕ ಆಗಬೇಕಿದ್ರೆ ಈ ಸಭಾಂಗಣ ತುಂಬಬೇಕಲ್ವೇ? ಸಾರ್ಥಕ ಆಗಿದೆ ಅಂತ ಅನಿಸ್ತದೆ. ಈ ಕಲಾ ಸೌರದೇತೆಗೆ ಮುಂಬೈಗೊಂದು ದೊಡ್ಡ ಶರಣು. ಜನಪದ ಉತ್ಸವದಲ್ಲಿ ಬಹಳ ಮಾರ್ಮಿಕವಾದ ವಿಷಯಗಳನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಜನಪದವನ್ನು ಒಂದು ಪರೋಕ್ಷ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತೇನೆ. ಈ ಹೊಸದಾಗಿ ಮದುವೆಯಾದ ಹೆಣ್ಣೊಬ್ಬಳು ಅತ್ತೆ ಮನೆಯಲ್ಲಿ ಮೊದಲು ಅಡುಗೆ ಕೋಣೆಗೆ ಹೋಗಿ ಅಡುಗೆಯನ್ನು ಮಾಡಲಿಕ್ಕೆ ಪ್ರಯತ್ನಿಸಿದ್ಲಂತೆ. ಏನಪ್ಪ ಮಾಡುದು? ಫಸ್ಟ್ ಅತ್ತೆ ಎದುರು ನಿಂತು ನೋಡ್ತಾ ಇದ್ದಾಳೆ. ಏನು ಮಾಡುದು? ಅಡುಗೆ ಬರ್ತದಂತ ಆರಂಭದಲ್ಲಿ ಹೆಣ್ಣು ನೋಡ್ಲಿಕ್ಕೆ ಬರುವ ಶಾಸ್ತ್ರದಲ್ಲಿ ಹೇಳಿಯಾಗಿದೆ. ಈಗ ನೋಡಿದ್ರೆ ಕೈ ಕೊಡುವ ಅಂದಾಜು. ಏನು ಮಾಡುದು ಅಂತ ಹೇಳುವಾಗ ಚಪಾತಿ ಮಾಡ್ಲಿಕ್ಕೆ ಹೊರಟ್ಲಂತೆ. ಚಪಾತಿ ಮಾಡ್ತಾ ಅತ್ತೆ ದೂರದಲ್ಲಿ ಪೇಪರ್ ಓದ್ತಾ ನೋಡ್ತಾ ಇದ್ದಾರೆ. ಚಪಾತಿ ಮಾಡ್ತಾ ಆ ಚಪಾತಿಯ ಅಂಟೆಲ್ಲ ಸಿದ್ಧ ಆದ ನಂತರ ಆ ಹಿಟ್ಟು ಅಂಟಿನ ಮೇಲೆ ದೇವರ ಕೋಣೆಯಿಂದ ಹೋಗಿ ಒಂದು ಗಂಟೆಯನ್ನು ತಂದು ಇಟ್ಲಂತೆ. ಬಹುಶಃ ಅದು ಹೀಗೆ ಅದರಲ್ಲಿ ಸರಿಯಾದ ಆಕೃತಿ ಶೇಪ್ ಬರುವುದಿಲ್ಲ ಎಂಬ ಕಾರಣಕ್ಕೆ ಗಂಟೆಯನ್ನು ಒತ್ತಿ ಅಚ್ಚು ತೆಗಿತಾಳೇನೋ ಅಂತ ಅತ್ತೆ ಅಂದುಕೊಂಡ್ರು. ಅಲ್ಲ, ಕುತೂಹಲ ತಡೀಲಿಕ್ಕಾಗದೆ ಬೇಡ ಅಂದ್ರೂ ಕೇಳಿದ್ರಂತೆ. ಆಗ ಆಕೆ ಹೇಳ್ತಾಳೆ, ಅಲ್ಲಮ್ಮ ನೀನು ಎಷ್ಟೊತ್ತು ಮಾಡಿದ್ದೆಲ್ಲ ಸರಿ, ಗಂಟೆನೇ ಕೆದರ ಮೇಲೆ ಇಟ್ಟೆ. ಅದಕ್ಕೆ ಆಕೆ ಹೇಳ್ತಾಳಂತೆ, ನೋಡಿ ಈ ಪುಸ್ತಕ ನೋಡಿ ನಾನು ಚಪಾತಿ ಮಾಡಿದ್ದು, ಇದರಲ್ಲಿ ಹಿಟ್ಟು ಅಂಟೆಲ್ಲ ಸಿದ್ಧ ಆದ ನಂತರ 1 ಗಂಟೆ ಇಡಿ ಅಂತ ಬರ್ತಿದೆ. ಅಡುಗೆ ಮಾಡುವುದು ವಿದ್ಯೆ, ಅದಕ್ಕೆ ರುಚಿ ಸೇರಿಸುವುದು ಅನುಭವ. ಆ ಅನುಭವ ಕಥನವೇ ಜಾನಪದ. ಇಲ್ಲಿ ಸಮಷ್ಟಿಗಳೆಲ್ಲ ಸೇರಿ ಕಟ್ಟಿದಂಥ ಕಲ್ಪನೆ ಇದು. ಏಕ ಇಲ್ಲ. ಇದನ್ನು ಕಟ್ಟಿದ್ಯಾರು ಅಂತ ಕೇಳಿದರೆ ಯಾರೂ ಅಲ್ಲ, ಯಾರೋ ಒಬ್ಬರಾಗಿರ್ತಾರೆ. ಅದು ಪರಂಪರೆಯಿಂದ ಪರಂಪರೆಗೆ, ಸ್ಥಳದಿಂದ ಸ್ಥಳಕ್ಕೆ, ಕಾಲದಿಂದ ಕಾಲಕ್ಕೆ, ತಲೆಮಾರಿನಿಂದ ತಲೆಮಾರಿಗೆ ದಾಟಿ ಬಂದ ಬಗೆ ಇದೆ ಅಲ್ಲ, ಅದು ಇಲ್ಲಿ ತನಕ ಈ ಮುಂಬೈ ಕಾರ್ಯಕ್ರಮ ತನಕ ದಾಟಿ ಬಂದ ಬಗೆ ಅದು ರೋಚಕ. ಜನಪದ ಅಧ್ಯಯನಗಳು ಬೆಳಕು ಚೆಲ್ಲಿದ್ದು ಆಧಾರಿಯತ್ತವೆ. ಸಮಷ್ಟಿಯ ಮಧ್ಯೆ ಮಾತ್ರ ಇದು ಸಾಧ್ಯ. ಹೇಗೆ ಸಮಷ್ಟಿ ಸಾಧ್ಯ? ಪರಸ್ಪರ ಬಾಂಧವ್ಯ ಸಾಹೋದಾರ್ಯದಿಂದ. ನನಗೆ ನೆನಪಾಗ್ತದೆ, ಒಬ್ಬ ಕವಿ ಹೇಳ್ತಾನೆ, ಈ ಜಗತ್ತಿನ ಅತ್ಯಂತ ಸಣ್ಣ ಕವನ ಯಾವುದು ಗೊತ್ತೇ? ನಾ ನಾ ನೀ ನೀ ನಾ ನೀ ನೀ ನಾ, ಎರಡೇ ಅಕ್ಷರ, ಅರ್ಥ ಎಷ್ಟು ವ್ಯಾಪಕ ನೋಡಿ. ಇದು ಜಾನಪದ. ನಿನ್ನನ್ನು ನನ್ನೊಳಗು, ನನ್ನನ್ನು ನಿನ್ನೊಳಗು. ಜೀಸಸ್ ಹೇಳ್ತಾರಲ್ಲ, ಬೆಳಕು ಬೆಳಗಿದಾಗ ಜಗತ್ತನ್ನು ಬೆಳಗ್ತದೆ ಎನ್ನುವಂಥ ನಿರೀಕ್ಷೆ ಅಲ್ಲ, ನಿನ್ನ ಮುಖವನ್ನು ನಾನು, ನನ್ನ ಮುಖವನ್ನು ನೀನು ನೋಡುವಂತಾದರೆ ಸಾಕು ಅಂತ. ಅಂತಹ ಪರಸ್ಪರ ಮುಖಾಮುಖಿಗೊಳಿಸುವುದು, ಪಾರಸ್ಪರ್ಯವನ್ನು ಸಾಧಿಸಿಕೊಟ್ಟದ್ದು ಅದು ಜಾನಪದ. ಇವತ್ತು ನೀ ನಾ ನೀ ಹೇಳುವ ಬದಲು ಏನಿಲ್ಲ ಏನಿಲ್ಲ, ನನ್ನ ನಿನ್ನ ನಡುವೆ ಏನಿಲ್ಲ ಎನ್ನುವ ಕಾಲಕ್ಕೆ ಬಂದಿದ್ದೇವೆ. ಅಂದರೆ ಸಂಬಂಧಗಳು ಇಷ್ಟು ಶಿಥಿಲಾಗಿದೆ ನೋಡಿ. ಹಿಂದೆ ಜನಪದರು ಕಟ್ಟಿಕೊಟ್ಟದ್ದು ಅಂತಹ ಸಂಬಂಧ. ಒಂದು ತಲೆಮಾರು ಜತನದಿಂದ ಕಾಯ್ದಿರಿಸಿಕೊಂಡು ಬಂದಂಥ ಹಲವು ಮೌಖಿಕ ಸಾಹಿತ್ಯವನ್ನು ಮತ್ತಿನ ತಲೆಮಾರಿಗೆ ಅನುದ್ದೇಶಿತವಾಗಿ, ಉದ್ದೇಶವನ್ನು ದಾಟಿಸಬೇಕು ಎಂಬ ಕಾರಣಕ್ಕಲ್ಲ, ಅನುದ್ದೇಶಿತವಾಗಿ ಅದು ಪರಂಪರೆಯಿಂದ ಆ ಮೌಖಿಕ ದಾರಿಯಲ್ಲಿ ನಡೆದುಕೊಂಡು ಬಂದದ್ದು ಜಾನಪದ. ಎಷ್ಟು ವಿಶೇಷ ನೋಡಿ. ಈ ಜಾನಪದದ ಅನೇಕ ಸಂಗತಿಗಳು ಬಹಳ ದೊಡ್ಡ ಬೆರಗು. ನಾ ತರಗತಿಯಲ್ಲಿ ಪಾಠ ಮಾಡುವಾಗ ವಿದ್ಯಾರ್ಥಿಗಳಿಗೆ, ನೋಡಿ ಮಕ್ಕಳೇ, 10 ಅಂಕಕ್ಕೆ ಒಂದು ಪ್ರಶ್ನೆ ಬರ್ತದೆ ಅಂತ ಕೇಳ್ತೇನೆ. 10 ಅಂಕಕ್ಕೆ ತಕ್ಷಣ ಮಕ್ಕಳು, ಈಗಿನ ಮಕ್ಕಳು ಕೇಳೋದು, ಸರ್ 10 ಅಂಕಕ್ಕೆ ಎಷ್ಟು ಪುಟ ಬರೀಬೇಕು? 2 ಮಾರ್ಕಿನ ಪ್ರಶ್ನೆಯನ್ನು 2 ದಿನ ಬಾಯಿಹಾಟು ಹೊಡೆದು ನೆನಪಿಡ್ಲಿಕ್ಕೆ ಸಾಧ್ಯ ಇಲ್ಲದ ಮಕ್ಕಳು ಇವತ್ತಿನದು. ಅಮ್ಮಂದಿರು ನಗಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಾ ಕಷ್ಟ, ಕಲಿಸಿ. ಆದರೆ ಜನಪದರು ಹಲವು ಸಾವಿರ ಸಾಲುಗಳನ್ನು ಅದು ಆ ತಾಧ್ಯಾತ್ಮದ ಜೊತೆಗೆ ಸೇರಿಸಿಕೊಂಡು ಮುಂದುವರಿಸಿಕೊಂಡು ಬರ್ತಾರೆ. ನಾನು ಒಳ್ಳೆ ಉದಾಹರಣೆ ಹೇಳಬೇಕು. ನಮ್ಮ ಕಡೆ 2 ಮಹಾಕಾವ್ಯಗಳೆಂಬುದಿದೆ, ಸಾಕಷ್ಟು ಪ್ರಾರ್ಥನೆಗಳಿವೆ. ಒಂದು ಬಂಟರ ಸಂಧಿ, ಅಂದರೆ ಕೋಟಿ ಚೆನ್ನರ ಸಂಧಿ. 2ನೇದು ಸತ್ಯನಾಪುರತ ಸಿರಿಯ ಸಂಧಿ. ಈ ಸತ್ಯನಾಪುರತ ಸಿರಿಯ ಬಗ್ಗೆ ನನ್ನ ಪ್ರೊಫೆಸರ್ ಆಗಿರುವಂಥ ಪ್ರೊಫೆಸರ್ ಚಿನ್ನಪ್ಪಗೌಡರವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ, ವಿದೇಶಿ ವಿದ್ವಾಂಸರ ಜೊತೆ ಸೇರಿ. ಎಷ್ಟು ಗೊತ್ತೇ, ಮಾಚಾರು ಗೋಪಾಲ ನಾಯಕ ಎನ್ನುವಂತಹ ನಿರಕ್ಷರ ಕುಕ್ಷಿ, ಅಂದರೆ ವಿದ್ಯಾಭ್ಯಾಸ ಕಲಿಯದವರು 16,500 ಸಾಲುಗಳನ್ನು ಕಂಠಪಾಠವಾಗಿ ಇಟ್ಟುಕೊಂಡಿದ್ರಪ್ಪ.
ಯಾವ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ಗಳಿಗೆ ಎಷ್ಟು ತಲೆಯಲ್ಲಿ ಉಳಿತದೋ ನನಗೆ ಗೊತ್ತಿಲ್ಲ. ಇದು ಜನಪದರ ಜ್ಞಾಪಕ ಶಕ್ತಿ, ಅವರ ಒಳಗಿದ್ದಂತಹ ಆ ಪರಂಪರೆ ಕಟ್ಟಿಕೊಟ್ಟಂತಹ ದೊಡ್ಡ ಯುಕ್ತಿ, ಅದು ನೆನಪಿಡುವಂಥ ಯುಕ್ತಿ. ನಾವಿವತ್ತು ಜೋಗುಳ ಪದದಿಂದ ವಂಚಿತರಾಗಿದ್ದೇವೆ ನೋಡಿ. ಮಕ್ಕಳನ್ನು ಆಡಿಸ್ಲಿಕ್ಕೆ ಗೊತ್ತಿಲ್ಲ, ಕೈಯಲ್ಲಿ ಮಕ್ಕಳು ಕೊಟ್ಟರೆ ಇಷ್ಟೇ ಮಾಡ್ತೇವೆ. 4 ಪದ ಆಚೆ ಹೇಳಲಿಕ್ಕೆ ಗೊತ್ತಿಲ್ಲ, ಅವರ ಮಟ್ಟಕ್ಕೆ ಇಳಿಲಿಕ್ಕೆ ಗೊತ್ತಿಲ್ಲ. ಹಾಗಾಗಿ ನಮಗೆ ಏರ್ಲಿಕ್ಕೆ ಗೊತ್ತಿಲ್ಲ. ಎಷ್ಟೋ ಸಲ ಅವರ ಮಟ್ಟಕ್ಕೆ ಇಳಿಲಿಕ್ಕೆ ಗೊತ್ತಿಲ್ಲ. ನಮ್ಮ ಕಡೆ ಮಕ್ಕಳು ಸುಮ್ಮನೆ ಇದ್ದಾಗ ತುಳುವಿನಲ್ಲಿ ತಾಯಿ ಪದ ಅಂತ ಹೇಳ್ತಾರೆ. ತಾಯಿ ತಾಯಿ ತಮ್ಮನಗ ಬಾಲ್ಯ ಪೋಂಡುಗೆ ಬಾಲ್ಯ ಪೋಯಿನ ತೂದು ಅಕಲು ಕೋರೆಡಿಯರ್ಗೆ ಕೋರಡಪನ ತೂದು ಬಾಲ್ಯ ಬೊಕಲ ಕುಲುಂಡುಗೆ ಬೊಕಲ ಕುಲಿನ ತೂದು ಅಕಲು ಕೊರಂಗಡಿಯರ್ಗೆ ಕೊರಂಗಡಪನ ತೂದು ಬಾಲ್ಯ ಬೊಕಲ ಕುಲುಂಡುಗೆ ಬೊಕಲ ಕುಲಿನ ತೂದು ಅಕಲು ಗಾಂಪಡಿಯರ್ಗೆ ಗಾಂಪಡಪನ ತೂದು ಬಾಲ್ಯ ಪಾರು ಬತ್ತನಿಗೆ ಬಾಲ್ಯ ಪಾರು 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 ಬತ್ತನಿಗೆ ತಾಯಿ 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 ತಾಯಿ. ಇಷ್ಟು ಹೇಳಿದ ಮಾತ್ರಕ್ಕೆ ಆ ಮಗು 2ನೇ ಸಲ ತಾಯಿಯ ಕೈ ತಾಗಿಸ್ತದೆ. ಇನ್ನೊಮ್ಮೆ ಮಾಡಮ್ಮ, ಇನ್ನೊಮ್ಮೆ ಮಾಡು. ಆ ಲಯ ನೋಡಿ. ಒಂದು ಮಗು ಔತಣಕ್ಕೆ ಹೋಯ್ತಂತೆ, ಅಲ್ಲಿ ಕೋಳಿ ಪದಾರ್ಥ ಮಾಡಿದರಂತೆ. ಈ ಮಗು ಮತ್ತು ಕೂತಿತಂತೆ. ಅದನ್ನು ನೋಡಿ ಕೊಕ್ಕರೆ ಪದಾರ್ಥ ಮಾಡಿದ್ರಂತೆ. ಮಗು ಮತ್ತು ಕೂತಿತಂತೆ. ಈ ಮಗು ಹೋಗ್ಬೇಕೆಂಬ ಕಾರಣಕ್ಕೆ ಕೊನೆಯಲ್ಲಿ ಕಪ್ಪೆಯ ಪದಾರ್ಥ ಮಾಡಿದರಂತೆ. ಮಗು ಓಡಿ ಬಂತಂತೆ. ಒಂದು ಹಾಸ್ಯದ ತುಣುಕಿರುವ ಮಗು ಬಹಳ ಕುತೂಹಲದಿಂದ ಕೇಳಬಹುದಾದ ಆ ಮಟ್ಟಕ್ಕೆ ಇಳಿದು ಕಟ್ಟಿಕೊಂಡಂತಹ ಜನಪದ ಸಾಹಿತ್ಯ ಅದು. ಹಾಗಾಗಿ ನಾವೆಲ್ಲ ತುಳು ಜನಪದ ಜೊತೆ ಬೆರೆತವರು, ಅದರ ಬಗ್ಗೆ ಕೆಲಸ ಮಾಡುವಂತಹ ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ನನ್ನ ಹಾಗೆ ಬಹಳ ದೊಡ್ಡ ಪ್ರೀತಿ ಇರುವ, ತುಳು ಜನಪದದ ಮೇಲೆ ಪ್ರೀತಿ ಇರುವ ದೊಡ್ಡ ಸಂಖ್ಯೆ ಇದೆ ನಮ್ಮ ಊರಲ್ಲಿ. ಅಂತಹ ಕನ್ನಡ ಜನಪದ, ತುಳು ಜನಪದ ಅಭೇದ್ಯವಾಗಿ ಭೇದ ಇಲ್ಲದೆ ಆ ಸಹಜ ಸಾಮಾನ್ಯ ಬದುಕಿನ ಜೊತೆಗೆ ಬೆರೆತ ಬಗೆಯನ್ನು ಈ ಪರಿಷತ್ತು ಎತ್ತಿ ಹಿಡಿಯುವ ಕೆಲಸ ಮಾಡಿದೆ. ಅದು ಆಗಬೇಕಾದದ್ದು. ಸ್ನೇಹಿತರೆ, ಬಹಳ ದೊಡ್ಡ ವಿದ್ವಾಂಸ ವಾಟರ್ಸಿ ಫ್ರಾನ್ಸಿಸ್ ಎನ್ನುವನು ಒಂದು ಕಡೆ ಹೇಳ್ತಾನೆ, ಜನಪದದ ಬಗ್ಗೆ ಕೆಲಸ ಮಾಡಿರುವನು. ಜನಪದ ಹಳೆಯ ಪಳೆಯುಳಿಕೆಯನ್ನು ಅವಶೇಷವಾಗಿ ಇಟ್ಟುಕೊಳ್ತದೆ, ಅದು ಯಾವತ್ತೂ ಸಾಯಲು ನಿರಾಕರಿಸುತ್ತದೆ. ಆದರೆ ನಾವು ಕೊಲ್ಲಬಹುದು, ಸಾಯಲು ಸ್ವತಃ ಅದು ನಿರಾಕರಿಸ್ತದೆ. ಯಾರ ನಾಲಗಿಂದಲೂ ಅದು ಕಳಚಿ ಹೋಗುವುದಕ್ಕೆ ಬಯಸುವುದಿಲ್ಲ. ಆದರೆ ನಾವು ಕೊಲ್ಲಬಹುದು. ಹೇಗೆ? ನಮ್ಮ ತಲೆಮಾರುಗಳ ಮೌಖಿಕ ಪಠ್ಯಗಳನ್ನು ನಾಲಗೆಯ ತುದಿಯಲ್ಲಿ ಅದುಮಿಡಿದು ವಿದ್ಯೆ, ಪದವಿ, PhD, MPhil ಇನ್ನು ಏನೇನೋ ಭೂಷಿತರಾಗಿ ನಮಗೆ ಸಾಮಾನ್ಯರ ಜೊತೆಗೆ ಬೆರೆಯುವ ಸಂಬಂಧಗಳು ಗೊತ್ತಿಲ್ಲ. ಫ್ಲೈಓವರ್ನ ಲೋಕದಲ್ಲಿದ್ದೇವೆ ನಾವು. ಎಲ್ಲ ಮೇಲಿಂದಲೇ ಹಾರ್ತಾ ಇದ್ದೇವೆ. ತಳಮಟ್ಟದ ಕೆಳಮಟ್ಟದ ಜನರನ್ನು ಮರೆಯುತ್ತಾ ಇದ್ದೇವೆ. ಹಾಗಾಗಿ ಆ ಮಾನವೀಯ ಸಂಬಂಧಗಳು ಉಳಿಬೇಕಿದ್ರೆ ನಾವು ಜನಪದರ ಜೊತೆ ಒಂದು ಮುಖಾಮುಖಿ ಒಡನಾಟವನ್ನು ಇಟ್ಟುಕೊಳ್ಳಬೇಕಾಗ್ತದೆ. ಇನ್ನೊಂದು ಸಂಗತಿ, ಈ ಜನಪದ ಪರಿಷತ್ತು ಮುಂಬೈಯಲ್ಲಿ ನಮ್ಮ ಊರಿನ ಅನೇಕ ತತ್ವಸತ್ವಗಳನ್ನು ನಾಟ್ಯ, ಸಂಗೀತ ಇವುಗಳ ಮೂಲಕೆಲ್ಲ ತೋರಿಸಿಕೊಟ್ರು. ಒಂದು ಕಾಲಕ್ಕೆ ಬೇಟೆ ಆಡ್ತಿದ್ದಂಥ ಆದಿಮಾನವ ತನಗೆ ಸಿಕ್ಕಿರುವಂತಹ ಒಂದು ಮೃಗವನ್ನು ಕಂಡಾಗ ಆ ಬೇಟೆಯ ಸುತ್ತ ಆಹ್ಲಾದ ಭಾವದಲ್ಲಿ ಕುಣಿದ. ಆ ಕುಣಿತವೇ ಮುಂದುವರಿದು ಬೇರೆ ಬೇರೆ ಪದ್ಧತಿ ಹೆಸರು ಪಡೆದು ಆಂಗಿಕವಾಗಿ, ವಾಚಿಕವಾಗಿ, ಆಹಾರ್ಯವಾಗಿ ಒಂದು ಶಾಸ್ತ್ರ ರೂಪಕ್ಕೆ ಬಂದು 1ನೇ ಶತಮಾನದ ನಾಟ್ಯಶಾಸ್ತ್ರಕ್ಕೂ ಕಾರಣವಾಗಿ ಆನಂತರ ಒಂದು ಶಾಸ್ತ್ರೀಯವಾದ ನಾಟ್ಯಕ್ಕೆ ಕಾರಣವಾಯಿತು. ಹಾಗಾಗಿ ನಮ್ಮಲ್ಲಿರುವ ಇವತ್ತು ಎಲ್ಲ ಶಿಷ್ಟ ಸಾಹಿತ್ಯದ, ಎಲ್ಲ ಶಿಷ್ಟ ಕಲೆಗಳ ಮೂಲ ಧಾತು, ಮೂಲ ಮಾತು ಜನಪದವೇ. ಅಂತಹ ಜನಪದ ನಮ್ಮ ಮಧ್ಯೆ ಅಂತರಗಳು ಏನಿದ್ದಿದೆಯೋ ಅದನ್ನು ದೂರೀಕರಿಸಿ ಸಂಬಂಧಗಳನ್ನು ಬೆಸೆಯಲಿ. ತಲೆಮಾರಿನ ಜೊತೆ ಒಡನಾಡುವುದಕ್ಕೆ ಬಿಡಿ. ನಾನು ಯಾವತ್ತೂ ತರಗತಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋಗಿದ್ದು ಹೇಳುವುದು, ನೀವು ಎಷ್ಟೇ ವಿದ್ಯಾವಂತರಾಗಿ ನಿಮ್ಮ ಮನೆಯಲ್ಲಿರುವ ಊರಿಗೂ ಪೋಯರುಂಡು ಅಂತ ಹೇಳುವಾಗ, ನಿಮ್ಮ ಊರಿಗೆ ಹೋಗ್ಲಿಕ್ಕೆ ಉಂಟಂತ ಹೇಳುವಾಗ, ನಿಮ್ಮ ಮನೆಯಲ್ಲಿರುವ ಅಜ್ಜ ಅಜ್ಜಿಯ ಜೊತೆ ನಿಮ್ಮ ಮನೆಯ ಮಕ್ಕಳಿಗೆ ಬೆರೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿದರೆ ತಲೆಮಾರಿನ ಅಂತರ ಉಂಟಾಗಿದೆ ಎಂಬ ಎಚ್ಚರ ನಮಗೆ ಬೇಕು. ಒಂದು ವಿಷಯದ ಜೊತೆ ಪ್ರಸ್ತಾಪ ಮಾಡಲಿಕ್ಕೆ, ಅವರು ಹೇಳಿದ ವಿಷಯವನ್ನು ಕೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿದರೆ ನಮ್ಮ 2 ತಲೆಮಾರುಗಳು ವಿರುದ್ಧ ದಿಕ್ಕಿನಲ್ಲಿ ನಡೀತಾ ಇದೆ ಎನ್ನುವಂಥ ಭಯ ಬೇಕು. ಹಾಗಾಗಿ ಆದಷ್ಟು ಹಿರಿಯರ ಜೊತೆ ಊರಿಗೆ ಹೋದಾಗಲಾದರೂ ಬೆರೆಯುವುದಕ್ಕೆ ಬಿಡೋಣ. ಇಲ್ಲಿ ಎಷ್ಟೇ ತಕ್ಕ ಮಟ್ಟಿನ ನೀವು ಐಷಾರಾಮಿಯಾಗಿ ಬದುಕುವುದಾದರೂ ಕೂಡ ಅಗತ್ಯವಾಗಿ
ಮನೆಯಲ್ಲಿ ಮನೆಯ ಮಾತೃಭಾಷೆಯೇ ಮಾತನಾಡೋಣ. ಇಲ್ಲದಿದ್ದರೆ ಮನೆಯಲ್ಲಿ ಮಾತೃಭಾಷೆ ಮಾತನಾಡದಿದ್ರೆ, ನಿಮ್ಮ ಹಿರಿಯರ ಜೊತೆ ನೀವು ಬೆರೆಯಲಿಕ್ಕೆ ಬಿಡದಿದ್ರೆ, ಮದುವೆ ಮನೆಗೆ ಹೋದಾಗ ನಿಮ್ಮ ಆಂಟಿ ಅಂಕಲ್ ಮಾಮಿ ಅವರಿವರನ್ನೆಲ್ಲ ಪರಿಚಯ ಮಾಡಿಸದೆ ಮಕ್ಕಳು ಮೂಲೆಯಲ್ಲಿ ಕೂತು ಮೊಬೈಲಲ್ಲಿ ಆಡ್ತಾ ಇದ್ರೆ, ಮರಣದ ಮನೆಯಲ್ಲಿ ಮರಣ ನೋಡ್ಲಿಕ್ಕೆ ಹೋದಾಗ ಬೆಡ್ರೂಮಿನೊಳಗೆ ಹೋದಾಗ ಮಕ್ಕಳು ಮೊಬೈಲಲ್ಲಿ ಗೇಮ್ಸ್ ಆಡ್ತಾ ಇದ್ರೆ, ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಆಗ್ತಾ ಇರುವಾಗ ಸ್ಲ್ಯಾಪಿಗೆ ಹೋಗುವಂತಹ ಟ್ಯಾರೇಸಿನ ಸ್ಟೆಪ್ಪಲ್ಲಿ ಕೂತು ಮಕ್ಕಳು ಗೇಮ್ಸ್ ಆಡ್ತಾ ಇದ್ರೆ, ನೀವು ಮಾತನಾಡ್ತಾ ಇರುವಾಗ ಹಲವು ಬಾರಿ ಕರೆದಾಗಲೂ ಮಕ್ಕಳು ಕೇಳದಿರ್ತಿದ್ರೆ, ಊರಿನಲ್ಲಾಗ್ಲಿ ಮುಂಬೈಯಲ್ಲಾಗ್ಲಿ ವೃದ್ಧಾಶ್ರಮದಲ್ಲಿ ಒಂದು ಸೀಟನ್ನು ಸಿದ್ಧ ಮಾಡಿಡಿ. ಕಾಲಸ್ಯ ಕುಟಿಲಗತಿ, ಮಹಾನಗರಗಳೆಲ್ಲವೂ ಮುಖ ಮಾಡಿರುವುದು ಆಧುನಿಕತೆ ಮತ್ತು ವೃದ್ಧಾಶ್ರಮಗಳಿಗೆ. ಕಟ್ಟಿಟ್ಟ ಬುತ್ತಿ, ಇದು ಭಯಪಡಿಸುವುದಲ್ಲ, ಭವಿಷ್ಯದ ಬಗ್ಗೆ ಆತಂಕ ನನಗಾಗ್ಲಿ ನಿಮಗಾಗ್ಲಿ. ಅದು ಬೆಳೆಬೇಕಿದ್ರೆ ನಾನು ಆಗಲೇ ಹೇಳಿದ ಹಾಗೆ ತಲೆಮಾರುಗಳನ್ನು ಸೇರಿಸೋಣ. ತಲೆಮಾರು ಸೇರಿಸುವುದಕ್ಕೆ ಬಹಳ ದೊಡ್ಡ ಸೇತುವೆ ಜನಪದ. ಆ ಜನಪದವನ್ನು ನೆನಪಿಸಿ ನಮ್ಮ ಹಳೆಯ ದಿನಗಳ ಜೊತೆಗೆ ಸೇರಿಸುವಂಥ ಪ್ರಯತ್ನ ಮಾಡಿ. ಅದಕ್ಕೆ ನಾನು ಹೇಳುದು ನೋಡಿ, ಅದು ಸಮಷ್ಟಿಯ ಪ್ರಜ್ಞೆ, ಸಮಷ್ಟಿಯ ಜೊತೆ ಬರ್ತದು, ಒಂಟಿಯಾಗಿ ಸಾಧ್ಯ ಇಲ್ಲ. ಸುಮ್ಮನೆ ಒಂದು ಸಮಷ್ಟಿಯ ಪ್ರಭಾವಕ್ಕೆ, ಕೊನೆಯದಾಗಿ ನಾನು ಹೇಳುವುದಾದರೆ ಸಮಷ್ಟಿಯ ಪ್ರಭಾವಕ್ಕೆ ಒಂದು ಮಾತು ನೋಡೋಣ. ನೀವು ಇಷ್ಟು ಮಂದಿ ಇದ್ದೀರಿ, ನಿಮ್ಮ ಹೆಬ್ಬೆರಳನ್ನು ಹೀಗೆ ಹಿಡ್ಕೊಳ್ಳಿ, ಬಲಗೈಯ ಹೆಬ್ಬೆರಳನ್ನು ಹಿಡ್ಕೊಳ್ಳಿ, ಅದರ ಮಜಾ ನೋಡಿ. ಮತ್ತೆ ಎಡಗೈಗೆ ಹೀಗೆ ಬಡೀರಿ. ಏನೋ ಅಲ್ಲಿಂದ ಬೆಳಕು ಬರ್ತದೆ ಹೊಗೆ ಬರ್ತದೆ ಅಂತ ಕಾಯ್ಬೇಡಿ, ಏನೋ ಬರೋದಿಲ್ಲ, ಬಿಡಿ. ಎಷ್ಟು ಧ್ವನಿ ಕೇಳಿತು? ಒಂದು ಪಿಸು ಮಾತಿನಷ್ಟು. ಎರಡು ತೋರು ಬೆರಳನ್ನು ಸೇರಿ, ಇಂಡೆಕ್ಸ್ ಫಿಂಗರ್ ಅನ್ನು ಸೇರಿಸಿ, ಮೂರನೇ ಬೆರಳು ಸೇರಿಸಿ. ಸರ್ ಈಗ ಸ್ವಲ್ಪ ಜಾಸ್ತಿ ಕೇಳ್ತದಲ್ಲ, ನಾಲ್ಕನೇದನ್ನು ಸೇರಿಸಿ ನೋಡಿ, 5 ಸೇರಿಸಿ. ಜನಪದ ಮಾಡಿದ್ದಿಷ್ಟೇ, ಜನಪದ ಮಾಡಿದ್ದಿಷ್ಟೇ. ಸಮಷ್ಟಿಯನ್ನು ಒಟ್ಟು ಮಾಡಿದ್ದು, ನಮ್ಮೆಲ್ಲರನ್ನು ಸೇರಿಸಿತು. ಇವತ್ತಾದರೂ ಈ ಬಂಟರ ಭವನದಲ್ಲಿ ಇಳಿ ಹೊತ್ತಿನಲ್ಲಿ ಸೇರಿಸಿದ್ದು ಜನಪದವೇ. ಹಾಗಾಗಿ ಹಲವು ಪದಗಳನ್ನು ಸೇರಿಸಿದಾಗ ಹೇಗೆ ಕಾವ್ಯಗಳಾಗುತ್ತದೋ, ಅದೇ ರೀತಿ ಜನರ ಗುಂಪುಗಳನ್ನು ಸೇರಿಸಿ ಕಟ್ಟಿಕೊಟ್ಟಂತಹ ಅನೂಹ್ಯವಾಗಿರುವಂತಹ ಬಹಳ ದೊಡ್ಡ ದಾರ್ಶನಿಕತೆ ಜಾನಪದದಲ್ಲಿದೆ. ಅಂತಹ ಜಾನಪದದ ಜೊತೆ ಇವತ್ತು ಬಹಳ ಗುರುತರ ಆರ್.ಕೆ. ಶೆಟ್ರು ಆರ್ಗೆ ಅಂದರೆ ಯಾರಿಗೆ ಅಂತ ಕೇಳದೆ ನಮ್ಗೆ ನಿಮ್ಗೆ ಎನ್ನುವಂಥ ಭಾವದಲ್ಲಿ ಪ್ರೀತಿ ಇಟ್ಟು ಈ ಕಾರ್ಯಕ್ರಮವನ್ನು ಆಗು ಮಾಡಿದರಲ್ಲ, ಇದು ಮೆಚ್ಚುವಂಥದ್ದು. ಇನ್ನೊಂದು ಸಂಗತಿ ನಾನು ಉಲ್ಲೇಖ ಮಾಡಬೇಕು. ಸರ್ ಗುರಲಿಂಗಯ್ಯ ಸರ್ನವರಿದ್ದಾರೆ, ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ನನಗೆ ಆಗಷ್ಟೇ ಗೊತ್ತಾದದ್ದು. ಹಾಗೆ ಹೇಳಿದರು, ತುಳುನಾಡಿನ ಇತಿಹಾಸದಲ್ಲಿ ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಅರುಣುಳ್ಳಾಳು ಸರಿಗೆ ಎಂಫಿಲ್ ಪದವಿ ಬಂದಿದೆ ಅಂತ. ಬಹುಶಃ ನನ್ನ ಎಣಿಕೆ ಪ್ರಕಾರ ನನ್ನ ಎಂಫಿಲ್ ಪದವಿಯ ಕಾನ್ವೊಕೇಶನ್ ಸರ್ಟಿಫಿಕೇಟ್ನ ಮೇಲೆ ಇರುವ ಸಿಗ್ನೇಚರ್ ಬೋರಲಿಂಗ ಸರ್ನವರು. ಅವರು ಕುಲಪತಿಯಾಗಿದ್ದಾಗ ಬಹುಶಃ ನನಗೆ ನನ್ನ ಎಣಿಕೆಯ ಪ್ರಕಾರ ಅದೇ ಅವಧಿಯಲ್ಲಿ ಬಂದಿದೆ. ಇದು ಬಹಳ ಸಂಭ್ರಮ. ಇದು ಇಲ್ಲಿ ಬಂದಷ್ಟು ಗೊತ್ತಾದದ್ದು, ಸ್ಮರಣೀಯವಾದದ್ದು. ಇನ್ನು ಶ್ರೀನಿವಾಸಣ್ಣ ಕೊಟ್ಟ, ನಾನು ಈ ಬಂಟರ ಭವನದಲ್ಲಿ ಮೊದಲು ಮೈಕಿನೆದುರು ನಿಂತದ್ದು ಶ್ರೀನಿವಾಸಣ್ಣನಿಂದ. ಇವತ್ತು ಆ ಸ್ಮರಣೀಯವಾದಂತಹ ಕ್ಷಣ ನೆನಪಿಡ್ತೇನೆ. ಅವರು ಬಹಳ ಬಹಳ ಪ್ರತಿಭಾನ್ವಿತ, ಅವರ ಯಕ್ಷ ಪ್ರತಿಭೆ ಗೊತ್ತಾದದ್ದು ಇವತ್ತೇ. ಅದು ಒಂದು ರೀತಿಯಲ್ಲಿ ಬಹಳ ಖುಷಿ ಕೊಟ್ಟಿತ್ತು, ಅವರ ಬಗೆಗಿದ್ದಂಥ ಗೌರವವನ್ನು ಹೆಚ್ಚಿಸಿತು. ಇನ್ನು ಈ ದೀಪದ ಬಗ್ಗೆ ಒಂದು ಹೇಳಲೇಬೇಕು. ಇದು ತುಳುನಾಡೇತರರಿಗೆ ಇದು ಸಾಮಾನ್ಯವಾಗಿ ದೈವಾರಾಧನಾ ಕಳದಲ್ಲಿ ಕಾಣುವಂಥ ರೂಪ. ಅದನ್ನೆಲ್ಲ ತೆಂಗಿನ ತಿರುಳಿನ ಸಿರಿಗಳಿಂದ ಬಹಳ ಒಪ್ಪಪೂರ್ಣವಾಗಿ ಜೋಡಿಸಿದ್ದಾರೆ. ಅದರ ಮೇಲೆ ಸಾಮಾನ್ಯವಾಗಿ ಮಧ್ಯೆ ಸುತ್ತಿ ಇಡುವ, ಇಲ್ಲದಿದ್ದರೆ ದೈವಕ್ಕೆ ಚರ್ವ ಬಡಿಸುವಂತಹ ಒಂದು ಪರಿಕಲ್ಪನೆಯಲ್ಲಿ ಅದನ್ನು ಇಟ್ಟಿದ್ದಾರೆ. ಒಂದು ಒಳ್ಳೆಯ ಬೆಳವಣಿಗೆ ನೋಡಿ. ಅದರಲ್ಲಿ ಬೆಳಗಿದ 5 ದೀಪಗಳು ಬಹಳ ಮಂದವಾಗಿ, ಯಾವತ್ತು ದೀಪ ಮಂದವಾಗಿ ಬೆಳಗಬೇಕಂತ, ಪ್ರಜ್ವಲವಾಗಿ ಅಲ್ಲ. ಪ್ರಜ್ವಲವಾಗಿ ಯಾವಾಗ ಬೆಳಗ್ತದೆ? ಆರಿ ಹೋಗುವಾಗ ಮಾತ್ರ. ಹಾಗಾಗಿ ಅದು ಸದಾ ಪ್ರಜ್ವಲ. ಆ ಬೆಳಕು ಹೇಗೆ ಆಚೆ ಕಡೆ ಈಚೆ ಕಡೆ ನೋಡಿದೆ, ಅದರ ಬೆಳಕಿಗೆ ವ್ಯಾಪ್ತಿ ಇಲ್ಲ, ದಿಕ್ಕು ದೆಸೆಗಳ ಹಂಗಿಲ್ಲ. ಅದೇ ರೀತಿ ಈ ಜನಪದ ಪರಿಷತ್ತಿನ ಕೀರ್ತಿ ಸತ್ಕೀರ್ತಿಗಳು ಕೂಡ 4 ದೇಶಗಳಿಗೆ ಹಬ್ಬಿ ಹರಡಲಿ. ಮುಂಬೈಯಲ್ಲಿ ತುಂಬ ಪ್ರೀತಿಸುವ ನನ್ನ ಮಿತ್ರರಿದ್ದಾರೆ, ಕೆಲವರ ಮುಖ ನನಗೆ ಕಾಣ್ತಾ ಉಂಟು. ಅವರಿಗೂ ವಿಶೇಷವಾದ ಸ್ನೇಹದ ನಮನಗಳನ್ನು ಸಲ್ಲಿಸ್ತೇನೆ. ಈ ಪ್ರೀತಿ ಯಾವತ್ತಿಗೂ ಇರಲಿ. ಜನಪದ ಪರಿಷತ್ತು ಇನ್ನಷ್ಟು ಗುರುತರವಾದ ಜವಾಬ್ದಾರಿಯಿಂದ ನಾಡಿನ ಮಣ್ಣಿನ ಪರಿಮಳ, ಮಣ್ಣದ ಕಮ್ಮೆನ ಆ ಪರಿಮಳವನ್ನು ಮುಂಬಯಿಯಲ್ಲಿ ನಿತ್ಯ ನೂತನವಾಗಿ ಆಘ್ರಾಣಿಸುವಂತೆ ಮಾಡಲಿ. ಆ ಮುಖೇನ
ಊರಲ್ಲಿಲ್ಲಲ್ಲ ಎನ್ನುವ ಸದಾ ಕಾಡುವ ಆ ಅನಾಥ ಪ್ರಜ್ಞೆ ಇದೆಯಲ್ಲ, ಅದನ್ನು ದೂರೀಕರಿಸಿ ನಾನಾಗ ಹೇಳಿದಾಗೆ ನಾ ನೀ ನಾ ಎನ್ನುವ ಆಪ್ತತೆಯನ್ನು, ಆಪ್ಯಾಯಮಾನತೆಯನ್ನು ಸಾಧಿಸಲಿ ಎಂಬ ಸದಾಶಯದೊಂದಿಗೆ ನಮಸ್ಕಾರ.